ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ಅರೆಕಲಾ ಗ್ರಾಮ ಪಂಚಾಯತಿ ಹೊಸ ಕಟ್ಟಡಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಹಲವಾರು ಗಣ್ಯಾತರು ಇಲ್ಲಿ ಭೇಟಿ ಕೊಡ್ತಾರೆ. ಅರೆಕಲಾ ಗ್ರಾಮ ಪಂಚಾಯತಿ ಅದರ ಉದ್ಘಾಟನಾ ಸಮಾರಂಭ ಆಗ್ತದೆ. ಜೊತೆಯಲ್ಲಿ ನನ್ನನ್ನು ಈ ಅರೆಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಈ ಗ್ರಾಮದ ನಾಗರಿಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನನ್ನ ಶಾಸಕರು ಇರ್ಬೋದು, ಸಾಮಾನ್ಯ MP ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಭಾಗದ ನಾಗರಿಕ ಇರ್ಬೋದು, ಅರೆಕಲಾ ಗ್ರಾಮ ಪಂಚಾಯತಿ ಯಾವುದು ಎಲ್ಲ ಮೊದಲಾಗಿ ಅರೆಕಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು BDOಗೆ, ನನ್ನ ಶಾಸಕರು MP ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜ್ಯಪ್ಪ ಒಂದು ಚಿತ್ರ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅರೆಕಲಾದ ಗ್ರಾಮ ಪಂಚಾಯತ್ ಪ್ರಥಮ ಪೂಜೆ ಬದರುದ್ದೀನ್ ಅವರಿಗೆ ಮತ್ತು ಅರೆಕಲಾದ BDO ಅವರಿಗೆ ಮತ್ತು ಸರ್ವ ಸದಸ್ಯರಿಗೆ, ಅರೆಕಲಾ ನಾಗರಿಕರಿಗೆ, ಅರೆಕಲಾ ಗ್ರಾಮದ ಎಲ್ಲ ಬಂಧು ವಗನಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಸಾಮಾನ್ಯ ಮನಸ್ಸಾಗಿ ನನ್ನ ಚಿತ್ರಗುಟ್ಟವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಮಂಗಳೂರು ಜಿಲ್ಲೆಗೆ ಜಿಲ್ಲಾಧಿಕಾರಿಯಿದ್ದು ಡಾಕ್ಟರ್ ಕುಮಾರ್ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ. ಜೊತೆಯಲ್ಲಿ ಇವತ್ತು ನಮಗೆ ಈ ಸರ್ಕಾರ ಮುಖಾಂತರ 1 ಎಕರೆ 33 ಅರೆಕಲಾ ಸರ್ಕಾರಿ ಶಾಲೆಗೆ P ಕಾಲೇಜ್ ಒಂದು ಜಾಗ ಕೂಡ ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ, CO ಮತ್ತು ಜಿಲ್ಲಾ ಪಂಚಾಯತಿ ಮುಖಾಂತರ. ಜೊತೆಯಲ್ಲಿ ಅದರ ಜೊತೆಯಲ್ಲಿ ಒಂದು ದೊಡ್ಡೊಂದು ಭವ್ಯವಾದ ಕಟ್ಟಡ ಕೂಡ P ಕಾಲೇಜಿ BLL ಕಂಪನಿ ಕೈ ಹಾಕಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ BLL ಕಂಪನಿಯವರು ಕೂಡ ನಾನು ಮತ್ತೊಮ್ಮೆ ಕೈಗೆತ್ತೇನೆ. ನಮಗೆ 1 ಕೋಟಿ ಅವರು ಸಹಾಯ ಮಾಡಿದ ವಿಶೇಷ ಇದೆ. ಜಿಲ್ಲಾಧಿಕಾರಿ ಮುಖಾಂತರ ಮತ್ತು 2 ಸಹಾಯ ಕೂಡ ಈ ಶಾಲೆಗೆ ಹೊಸ ಬಿಲ್ಡಿಂಗ್ ಸ್ಥಳದ 2 ಜನ ಕೂಡ MLA ಅವರು ಕೂಡ ಸಹಾಯ ಮಾಡಿದ್ದಾರೆ. ಒಂದು ಬೆಳ್ತಂಗಡಿ ಶಾಸಕರು ಅಡಿಸ ಪೂಂಜೆ ಅವರು, ಒಂದು RIV ಶಿಕ್ಷಣ ಸಂಸ್ಥೆ ಬೆಂಗಳೂರಿನವರು 5 ಲಕ್ಷ ರೂಪಾಯಿ ನಮ್ಮ ಶಾಲೆಗೆ B ಆಟ ಬೋರ್ಡ್ಗೆ ಸಹಾಯ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ. ನಮ್ಮ ಶಾಸಕರ ಮುಖಾಂತರ ಇನ್ನು ಕೂಡ ಇಲ್ಲಿ MP ಅವರ ಮುಖಾಂತರ ಅಭಿವೃದ್ಧಿ ಆಗಲಿ ಹಾರೈಸುತ್ತೇನೆ. ಮತ್ತು ಜೊತೆಯಲ್ಲಿ ಹಲವಾರು ಸಹಾಯ ಸಹಕಾರ ಕೊಡ್ತಾವರಿದ್ದಾರೆ. ನನಗೆ ಕೂಡ ಎಣಪಯ್ಯ ಅದ್ದಲ್ಲ ಕುಂಜಾಜಿ ನನಗೊಂದು ಸುಂದರವಾದ ಬಿಲ್ಡಿಂಗ್ ಮಾಡಿಕೊಟ್ಟರು. ಕ್ರಿಶ್ಚಿಯನ್ ಧರ್ಮದವರು ಮನೆ ಮಾಡಿಕೊಟ್ಟರು. ನನ್ನ ಸನ್ಮಾನ್ಯ ಲೋಕಸಭೆ ಸದಸ್ಯರು ನಳಿನ್ ಕುಮಾರ್ ಕಟ್ಲೆ ಅವರು ನನಗೆ ಮನೆಗೆ ಹೋಗೋ ದಾರಿ ಕೂಡ ಅವರು ಮಾಡಿಕೊಟ್ಟರು. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಕಿತಂದ್ರೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ದೇವರು ಆಯುಷು ಆರೋಗ್ಯ ಸುಖ ಸಂಪತ್ತು ಕೊಡಲಿ. वंदे मातरम शुरू कर. वंदे मातरम सुजला सुफला मलयज शीतला सस्य श्यामला मातरम वंदे मातरम शुभ्र ज्योत्स्ना कुसुमिता सुमलशोभिनी सुहासिनी सुमधुरभाषिणी सुखदां मातरं वन्दे मातरम्.
ಸಲ್ಯೂಟ್. अधिनायक जय हे भारत भाग्य विधाता पंजाब सिंधु गुजरात मराठा उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಬೆಶ್ರಾಮ್. ಬಹುಶಃ ಇವತ್ತು ಒಂದು ಗ್ರಾಮದ ಆತ್ಮ ಯಾವುದಂತ ಹೇಳಿದರೆ ಅದು ಗ್ರಾಮ ಪಂಚಾಯತ್. ಇದರ ಉದ್ದೇಶ ಏನಂತ ಹೇಳಿದರೆ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಬರೋ ಎಲ್ಲ ಸಮಸ್ಯೆ ಬಗೆಹರಿಸಬೇಕು, ಜನ ನೆಮ್ಮದಿಯಿಂದ ಇರಬೇಕು. ಇದು ಯಾರಿಗೆ ಮಾಡೋದಂತ ಹೇಳಿದರೆ ಈಗಿರುವಂಥ ವಿದ್ಯಾರ್ಥಿನಿಯರು ನಮ್ಮಷ್ಟು ದೊಡ್ಡವರಾದಾಗ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಆದದ್ದು. ತಾವೆಲ್ಲ ವಿದ್ಯಾರ್ಥಿನಿದ್ದೀರಿ, ಇದು ನಿಮ್ಮ ಭವಿಷ್ಯದ ಒಂದು ಕೇಂದ್ರಿಕವಾದ ಒಂದು ಸಂಕೇತದ ಒಂದು ಗ್ರಾಮ ಸೌಧ ಅಂತ ಆಲೋಚನೆ ಮಾಡಿ ನಾವು ರಾಷ್ಟ್ರಧ್ವಜ ಇವತ್ತು ಹಾರಾಟವನ್ನು ಪ್ರಥಮ ದಿನ ಮಾಡಿದ್ದೇವೆ. ಉದ್ದೇಶ ಅಂತ ಹೇಳಿದರೆ ಈ ಎಲ್ಲ ಗ್ರಾಮ ಸೌಧದ ಕೆಲಸ ನಿಮ್ಮೆಲ್ಲರ ಅಭಿವೃದ್ಧಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ನಿಮ್ಮೆಲ್ಲವೂ ಕೂಡ ಅಭಿವೃದ್ಧಿ. ಅದು ಉದ್ದೇಶ ಅಂತ ಹೇಳಿದರೆ ನಮ್ಮ ದೇಶದ ಕೀರ್ತಿ, ದೇಶದ ಸ್ವಾಭಿಮಾನ, ದೇಶದ ಗೌರವ ಮತ್ತು ದೇಶದ ಧ್ವಜವನ್ನು ಇವತ್ತು ಅತ್ಯಂತ ಎತ್ತರದಲ್ಲಿ ಇವತ್ತು ಹಾರಾಡುವಂಥ ಒಂದು ಪಾವಿತ್ರತೆ ಮತ್ತು ಒಂದು ಗೌರವದ ಆ ಕೆಲಸ ನಮ್ಮೆಲ್ಲರ ಕೆಲಸ ಆಗಿದೆ. ಅದು ಬಹುಶಃ ತಮ್ಮ ಮುಂದೆ ಸಾಂಕೇತಿಕ ನಾವೆಲ್ಲ ಇವತ್ತು ಮಾಡಿದ್ದೇವೆ. ಅದಕ್ಕೆ ನಿಮಗೆಲ್ಲ ನನ್ನ ಶುಭಾಶಯನ ಸಲ್ಲಿಸಿ ಸಂಜೆ ಹೊತ್ತು ತಾವೆಲ್ಲ ಆಗಮಿಸಿದ ಇಲ್ಲಿ ಶುಭಾಶಯ ಸಲ್ಲಿಸ್ತೇವೆ. ಕಟ್ಟಡದ ಇವತ್ತು ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ನಮಗೆ ನೆರವೇರಿಸಿಕೊಟ್ಟಂಥ ನಮ್ಮ ನೆಚ್ಚಿನ ಶಾಸಕರು, ಕಾರ್ಯಕ್ರಮದ ಅಭಿವೃದ್ಧಿ ಅಧಿಕಾರಿಗಳಾದಂಥ ಯುಟಿ ಖಾದರ್ ಸರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಅದೇ ರೀತಿಯಲ್ಲಿ ಇವತ್ತು ನೆರೆದಂಥ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಕಾರ್ಯಕ್ರಮದ ಎಲ್ಲ ಗ್ರಾಮಸ್ಥರು, ಪಂಚಾಯತ್ ಸಿಬ್ಬಂದಿ ವರ್ಗ, ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು, ಪದ್ಮಶ್ರೀ ಪುರಸ್ಕೃತ ಕಾರ್ಯಕ್ರಮ ಹಾಜಬ್ಬರು, ಅದೇ ರೀತಿ ಇವತ್ತು ನಮ್ಮ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಮತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ರೂಪರ್ತಿ ಇದರ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ ನಮ್ಮ ಕಾರ್ಯಕ್ರಮ ಗ್ರಾಮ ಪಂಚಾಯತ್ನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಹರೇಕಳ ಗ್ರಾಮ ಪಂಚಾಯತಿಯ ನೂತನ ಗ್ರಾಮ ಪಂಚಾಯತ್ ಕಟ್ಟಡ, ಅದು ಹರೇಕಳ ಗ್ರಾಮ ಸೌಧ ಇವತ್ತು ಸಂಜೆ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಇದಕ್ಕೆ ಒಂದು ಭಾಗಶಃ ಅನುದಾನ ಕೊಟ್ಟಂಥ ಅವರು ಬಹುಶಃ ಆ ಪ್ರಥಮ ಹಂತದಲ್ಲಿ 28 ಲಕ್ಷ ಕೊಟ್ಟಂಥ ಅವರು ಹೊತ್ತು ಉದ್ಘಾಟನೆ ಮಾಡಬೇಕಿತ್ತು. ಅಸೌಕರ್ಯ ಕಾನೂನು ಬರಲಿಕ್ಕೆ ಆಗುವುದಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಸುನೀಲ್ ಕುಮಾರ್ ಅವರು, ಕೋಟೆ ಶ್ರೀನಿವಾಸ ಪೂಜಾರಿ ಅವರು, ಅಂಗಾರವರು, ಅದರ ಜೊತೆಯಲ್ಲಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಮಂಜುನಾಥ್ ಭಂಡಾರಿ ಅವರು, ಹರೀಶ್ ಕುಮಾರ್ ಅವರು, ಜಬ್ಬಾರ್ ಅವರು ಮತ್ತು ವೆಂಕಟೇಶ್ ಅವರು ಕೂಡ ಭಾಗವಹಿಸುವ MP ಆದಂಥ ನಳಿನ್ ಕುಮಾರ್ ಕೂಡ ಭಾಗವಹಿಸಲಿಕ್ಕೆ ಎಲ್ಲರೂ ಕೂಡ ಆಹ್ವಾನಿಸಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇವತ್ತೊಂದು ಗ್ರಾಮ ಪಂಚಾಯತ್ ಹೇಗೆ ಇರಬೇಕು, ದೊಡ್ಡ ಮಟ್ಟದ ಆರ್ಥಿಕವಾದ ಸಂಪನ್ಮೂಲ ಇಲ್ಲದಂಥ ಗ್ರಾಮ ಪಂಚಾಯತ್ನಲ್ಲಿ ಜನರಿಗೋಸ್ಕರ ಯಾವ ರೀತಿಯ ಗ್ರಾಮ ಸೌಧ ಕಟ್ಬೋದು, ಅದು ಹರೇಕಳ ಗ್ರಾಮ ಪಂಚಾಯತ್ ಇವತ್ತು ರಾಜ್ಯಕ್ಕೆ ಮಾದರಿಯಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕಟ್ಟಡ ಸುಸಜ್ಜಿತವಾದ ಕಟ್ಟಡವಾಗಿದ್ದುಕೊಂಡು ಯಾರೆಲ್ಲ ಇಲ್ಲಿ ಕೆಲಸಕ್ಕೆ ಬರ್ತಾರ ಅವರು ನೆಮ್ಮದಿ ಮತ್ತು ಸಮಾಧಾನ ಮತ್ತು ಸಂತೋಷದಿಂದ ಅವರು ಕೆಲಸ ಮಾಡಿಕೊಂಡು ಹೋಗುವಂಥ ವಾತಾವರಣ, ಯಾರೆಲ್ಲ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೂ ಒಂದು ವಿಶಾಲವಾದ ಜಾಗದಲ್ಲಿ ಅವರ ಕೆಲಸ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಅನುಕೂಲವಾದ ಒಂದು ವ್ಯವಸ್ಥೆ. ಅದರ ಜೊತೆಯಲ್ಲಿ ಒಂದು ಗ್ರಾಮಸ್ಥರು ಒಂದು ಕಡೆ ಬಂದಾಗ ಎಲ್ಲ ಕೆಲಸ ಕೂಡ ಅಲ್ಲೇ ಮುಗಿಬೇಕು, ಎಲ್ಲ ಬಹುಶಃ ಒಂದು ಕಡೆ ಮುಗಿಸುವಂಥ ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ.
ಅವರು ಗ್ರಾಮ ಪಂಚಾಯತ್ನ ಕೆಲಸಕ್ಕೆ ಇಲ್ಲಿಗೆ ಬರೋದು, VA ಕೆಲಸಕ್ಕೆ ಇನ್ನೊಂದು ಕಡೆ ದೂರಕ್ಕೆ ಹೋಗುವುದು, ಪೋಸ್ಟ್ ಆಫೀಸ್ ಕೆಲಸಕ್ಕೆ ಮತ್ತೊಂದು ಕಡೆ ದೂರ ಹೋಗುವುದು, ಬುಕ್ ಓದಬೇಕಂದ್ರೆ ಲೈಬ್ರರಿಗೆ ಇನ್ನೊಂದು ಕಡೆಗೆ ಹೋಗುವುದು. ಈ ರೀತಿ ಯಾವುದು ಕೂಡ ಇರಬಾರ್ದು ಅಂತ ಹೇಳಿಕೊಂಡು ಈ ಕಟ್ಟಡದಲ್ಲಿ ಗ್ರಾಮ ಪಂಚಾಯತ್, VA ಆಫೀಸ್, ಪೋಸ್ಟ್ ಆಫೀಸ್, ಲೈಬ್ರರಿ, ಸುಸಜ್ಜಿತವಾದಂಥ ಸಭಾಂಗಣ, ಸುಸಜ್ಜಿತವಾದಂಥ ಪಬ್ಲಿಕ್ ಶೌಚಾಲಯ, ಬೇಕಾದಷ್ಟು ಕಾರ್ ಪಾರ್ಕಿಂಗ್ನ ವ್ಯವಸ್ಥೆ, ಅದೆಲ್ಲ ಜೊತೆಯಲ್ಲಿ ಕೂಡ ಸಂಜೆ ಹೊತ್ತು ಗ್ರಾಮಸ್ಥರು ಒಂದು ಸಂತೋಷ ಇರಬೇಕಂದ್ರೆ ಸುಸಜ್ಜಿತವಾದ ಒಂದು ಗಾರ್ಡನ್ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಹೊರ ಕಡೆ ಬಂದು ಹೊತ್ತು ಹೋಗುವವರಿಗೆ ಒಂದು ಬಸ್ ಸ್ಟ್ಯಾಂಡ್ ಮತ್ತು ಬಾಯಾರಿಕೆ ಆದವರಿಗೆ ತಿನ್ನಬೇಕಾದ್ರೆ ಅಲ್ಲಿ ಒಂದು ಶೋಪರ್ ಬಸ್ತಾರ, ಒಂದು ಶಾಪಿಂಗ್ ವ್ಯವಸ್ಥೆ, ಇದೆಲ್ಲ ಕೂಡ ಸೇರಿ ಒಂದು ಗ್ರಾಮಸ್ಥರ ಕೇಂದ್ರ ಬಿಂದು. ಒಮ್ಮೆ ಇಲ್ಲಿ ಬಂದರೆ ಎಲ್ಲ ಕೆಲಸ ಇಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ. ಅದಕ್ಕೆ ನಾನು ಇದರ ಗ್ರಾಮ ಅಧ್ಯಕ್ಷ ಬದ್ರುದ್ದೀನ್ ಅವರು, ಉಪಾಧ್ಯಕ್ಷ ಕಲ್ಯಾಣಿ ಅವರನ್ನು ಮತ್ತು ಎಲ್ಲ ಸದಸ್ಯರನ್ನು, ನಮ್ಮ ತಾಲೂಕು ಮಾಜಿ ಮುಸ್ತಫರನ್ನು ಮತ್ತು ಇವರ ಪ್ರತಿಯೊಬ್ಬರು ಕೂಡ ನಾನು ವಿಶೇಷ ಅಭಿನಂದಿಸಿ ಬೇರೆ ಬೇರೆ ಕಡೆಯಿಂದ ಅನುದಾನ ಕ್ರೋಢೀಕರಿಸಿಕೊಂಡು ಇದನ್ನು ಸ್ಥಾಪಿಸಲಾಗಿದೆ. ಸೊ ಈ ಒಂದು ಕಟ್ಟಡ ಬರೀ ಹರೇಕಲ ಗ್ರಾಮಕ್ಕೆ ಒಂದು ಹೆಮ್ಮೆ ಅಲ್ಲ, ಇಡೀ ನಮ್ಮ ಆ ಒಂದು ಕ್ಷೇತ್ರಕ್ಕೆ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಒಂದು ಗ್ರಾಮ ಪಂಚಾಯತ್ ಒಂದು ತೀರ್ಮಾನ ಮಾಡಿ ಒಂದು ಕೆಲಸ ಇವತ್ತು ಮಾಡಬೇಕಂತ ತೀರ್ಮಾನ ಮಾಡಿದರೆ ಯಾವುದು ಕೂಡ ಸಾಧ್ಯವಿದೆ ಅಂತೇಳಿ ಇವತ್ತು ಹರೇಕಲ ಗ್ರಾಮ ಪಂಚಾಯತ್ನ ತೋರಿಸಿಕೊಟ್ಟಿದ್ದಾರೆ. ಹಿಂದೆ ಇದ್ದದ್ದು ಇದೇ ಜಾಗದಲ್ಲ, ಹಿಂದೆ ಅದು ಸಣ್ಣ ಒಂದು ಜಾಗದಲ್ಲಿ ಇಲ್ಲಿದ್ದಂಥ ಸರ್ಕಾರಿ ಜಾಗ ಗುರುತಿಸಿಕೊಂಡು ಅದನ್ನು ಪಂಚಾಯತ್ ಹೆಸರಿಗೆ ಮಾಡಿಸಿ, ಅದಕ್ಕೆ ವಿನ್ಯಾಸ ಮಾಡಿಸಿ, ಅದಕ್ಕೆ ಅನುದಾನ ತಂದು ಎಲ್ಲವೂ ಕೂಡ ಇವತ್ತು ಹಂತವಾಗಿದೆ. ಇದಕ್ಕೆ ಬಂದ ನಮ್ಮ PD ನಮ್ಮ ಅಧಿಕಾರಿಗಳು, ಹಿಂದಿನ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗುತ್ತಿಗೆದಾರರು ವಿಶ್ವಾಸ ಮೇಲೆ ಮುಂದೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಜಾಗ ನಮ್ಮ ಹೆಸರಿಗೆ ಮಾಡಿಸಲಿಕ್ಕಿಂತ ಹಿಡಿದು ಕೊನೆ ತನಕ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ. ಇದೊಂದು ಗ್ರಾಮ ವಿಕಾಸ ಒಂದು ಸೌಧ ಮಾತ್ರ, ಇದು ಸೌಹಾರ್ದತೆಯ, ಪ್ರೀತಿಯ, ಸೋದರತೆ ಒಂದು ಹರೇಕಲ್ಲದ ಸೌಧವಾಗಿ ಪರಿವರ್ತನೆ ಆಗ್ತದೆ. ಎಲ್ಲರಿಗೂ ಅತ್ಯಂತ ಸಂತೋಷ ಬಂದು ತಮ್ಮ ಕೆಲಸದಲ್ಲಿ ಮಾಡಿ ಹೋಗ್ತಾರೆ. ಇಲ್ಲಿ ಸಿಬ್ಬಂದಿ ಕೂಡ ಅತ್ಯಂತ ಪ್ರಾಮಾಣಿಕ ಸಂತೋಷ ಕೆಲಸ ನಿರ್ವಹಿಸ್ತಾರೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಅದಕ್ಕೆಲ್ಲ ಶುಭಾಶಯ ನಾನು ಸಲ್ಲಿಸ್ತೇನೆ. ಪ್ರಪ್ರಥಮವಾಗಿ ಇವತ್ತು ಧ್ವಜಾರೋಹಣ ನಾವು ಮಾಡಿದ್ದಿಷ್ಟೇ, ನಮ್ಮ ಗ್ರಾಮದ ಪ್ರತಿಯೊಬ್ಬರು ಕೂಡ ಇವತ್ತು ರಾಷ್ಟ್ರಧ್ವಜವನ್ನು ಅತ್ಯಂತ ಎತ್ತರ ಇರಲಿಕ್ಕೆ ಮತ್ತು ಸ್ವಾಭಿಮಾನದ ಕೀರ್ತಿ ತರಲಿಕ್ಕೆ ತಮ್ಮೆಲ್ಲ ಶ್ರಮ ಪಡಬೇಕು. ಅದಕ್ಕೆ ಸಾಂಕೇತಿಕವಾಗಿ ವಿದ್ಯಾರ್ಥಿಗಳ ಸಾಕ್ಷಿಯಾಗಿಟ್ಟುಕೊಂಡು ಈ ಒಂದು ಧ್ವಜಾರೋಹಣ ಕೂಡ ಇದು ಗ್ರಾಮ ಪಂಚಾಯತ್ ಹಮ್ಮಿಕೊಂಡಿದೆ.